ನಮಸ್ಕಾರ ವೀಕ್ಷಕರೇ, ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡಿದ್ದು, ಇದರ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮ ಹೇಗೆ ನಡೆಯಿತು ಎಲ್ಲವನ್ನ ಹೇಳ್ತೇವೆ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ದೈವದೇವರು. ನಾನು ಪೃಥ್ವಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಶುಭಾಶೀರ್ವಾದದೊಂದಿಗೆ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಪ್ರಧಾನ ತಂತ್ರಿಗಳಾದ ಸರಪಾಡಿ ಅರಮನೆ ವೇದಮೂರ್ತಿ ಶಿವಪ್ರಸಾದ್ ಐತಾಳರ ನೇತೃತ್ವದಲ್ಲಿ ಕ್ಷೇತ್ರದ ಧರ್ಮದರ್ಶಿ ದೇಜಪ್ಪ ಬಾಚಾಕೆರೆ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಬನ್ನಿ ನೋಡ್ಕೊಂಡು ಬರೋಣ. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಅಥರ್ವ ಶೀರ್ಷ ಉಪನಿಷತ್ ಹವನ, ಗೋಪೂಜೆ, ಲಕ್ಷ್ಮೀ ಹೃದಯ ಹೋಮ, ದುರ್ಗಾ ನಮಸ್ಕಾರ, ಮಹಾಚಂಡಿಕಾ ಯಾಗ, ನಾಗಸನ್ನಿಧಿಯಲ್ಲಿ ನಾಗತನುರ್ಪಣೆ ನಡೆಯಿತು.
ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆದಿದ್ವು. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ತೋರಿಸ್ತೇವೆ ನೋಡಿ. ನಮ್ಮಂಥ ರೈತರು ವರ್ಣದೇವನಿಗೆ ನಮಸ್ಕಾರ ಮಾಡ್ತಿದ್ದೆ. ವ್ಯಕ್ತಿಯಾಧಾರಿತ ಸುಖ, ಆಗ ನಿಜವಾದ ಸುಖ ಏನು? ಸುಖಸ್ಯ ಮೂಲಂ ಧರ್ಮ. ಆ ಧರ್ಮದ ಅಂತರಾಳದಲ್ಲಿದೆ. ಧರ್ಮವನ್ನು ಯಾರು ಪಾಲಿಸ್ತಾನ, ಯಾರು ಧರ್ಮಿ ಆಗ್ತಾನ, ಅವನಿಂದ ಅದ್ಭುತವಾದಂಥ ಒಂದು ಲೋಕನೇ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಶಿಷ್ಯರಾದಂಥ ಇಲ್ಲಿ ಬಾಚಕೆರೆ ಧೀಜಪ್ಪನವರು. ಒಂದು ಅದ್ಭುತವಾದ ಶಕ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ತನ್ನ ತ್ಯಾಗದಿಂದ, ತಪಸ್ಸಿನಿಂದ ಅಂತ ಒಂದು ಇರತಕ್ಕಂಥ ಸಾವಿರಾರು ವರ್ಷದ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಕೀರ್ತಿ ಬೆಳಗಿಸೋದು ದೊಡ್ಡ ಕೆಲಸ ಅಲ್ಲ. ಒಂದು ಕ್ಷೇತ್ರ ನಿರ್ಮಾಣ ಆಗಿ 1000 ವರ್ಷ ಆಗಿದೆ. ಕ್ಷೇತ್ರದ ಕಾರಣದಿಂದ ನಮಗೆ ಕೀರ್ತಿ ಬರ್ತದೆ. ವ್ಯಕ್ತಿಯ ತಪಸ್ಸಿನಿಂದ, ಧರ್ಮದಿಂದ ಕೀರ್ತಿಯನ್ನು ಗಳಿಸಿದಂಥ ಒಬ್ಬ ಅದ್ಭುತ ತಪಸ್ವಿ, ಒಬ್ಬ ಏನು ನಮ್ಮ ರಾಜಯೋಗಿ ಅಂತ ಹೇಳ್ಬೋದು ಯೋಗ್ಯಗಳಲ್ಲಿ. ಅಂತ ಗುಣವನ್ನು ಪಡೆದ ಪುಣ್ಯಾತ್ಮ ನಮ್ಮ ಬಾಚಕೆರೆ ತೇಜಪ್ಪನವರು. ಒಂಜಿ ನಿಯಮ ಪ್ರಕಾರದ ಒಂಜಿ ಸೇವೆ ದೈವವನ್ನು ಮೆಚ್ಚಿಸಾವುಡು ಒಂದು ಮಂಡದಾಗಲೇ ಒಂಜಿ ಆಸೆ ಹಾಕೋಡು ಆ ಪೊರ್ತುಡು ಉಲೈ ಎಂಚ ದೈವದ ಪಾಪೆ ಉಂಡ ಅಂಚನೆ ಪಿದೈ ಐನ ಕಟ್ಟದು ಉಲೈದವು ಸ್ಥಿರ ಅವು ಮೆದುಕುಜಿ ಅವು ನುಡಿಗೊರ್ಬುಜಿ ಅವಾಗ ಪಿದೈ ನಮ್ಮ ಲೆಕ್ಕನೇ ಒಂಜಿ ಅಪ್ಪೆ ಬೆದನ ಬಾಲ್ಯದ ಮಿತ್ತಿ ಈ ದೈವನು ಬರ್ಪಾದ ಇತ್ತ ಪೊರ್ಲು ತುಂಡ ಎಂಚ ಅಂತ ದುಂಬುದ ಬಲ್ಲಾಕ್ಲೆ ಒಂಜಿ ಆಸೆ ಅಂಡೆ. ಈ ಆಸೆ ಎಂಚಿನ ಬಂಡ ಸ್ವಾಮಿಲು ಬನ್ಲೆಕ್ಕ ತಪಸ್ಸದ ಒಂಜಿ 6th ಸೆನ್ಸ್ದ ಪ್ರೇರಣೆ ಐಕೆ ಎಂಕುಲು ಓಲು ಮದಿಪುನಗಲ ದೈವಗು ಎಂಚನು ಎಂಕುಲು ಮದಿಪ ಬಂಡ ಪುರಾತನ ಕಾಲದ ಬಲ್ಲಾಕಲು ನಿಶ್ಚೈತಿ ಕಟ್ಟಿದು ಅನಾದಿ ಕಾಲದ ಹಿರಿಯಕುಲು ಮಲ್ತೊಂದು ಬತ್ತುನ ಚಿತ್ರ ಕ್ರಮ ನಿಯಮ
ಇನಿ ಹಿರಿಯ ಸ್ಥಾನಡು ಕಿರಿಯ ಕುಲಿ ಎಂಕುಲು ಅಂತದ್ದು ಆಚರಣೆ ಮಲ್ಪುಣಂಚಿತ್ನ ಬರ್ತದೆ ದೈವನೇ ಅಂದು ಒಂದು ಎಂಕುಲು ಪನ್ಪುಣಂಚಿತ್ನ ಬಾತೆರ ಪ್ರತಿ ಸರ್ತಿ ದೈವ ಕೊಂಚಿ ಮದಿಪುನಾಗ ಎಂಕುಲು ಶುರು ಮಲ್ಪುಣನೆ ಅಂಚ ಒಂಜಿ ಅತ್ಯಂತ ಒಂಜಿ ಹಿಂದುಳಿದ ವರ್ಗದ ಪುಟ್ಟದು ಇನ್ನೊಂದು ಇಂಚಿನ ಶ್ರೇಷ್ಠ ಸಾಧನೆ ಮಲ್ಪೊಡಾಂಡ ಐತ ಪಿರವು ಅರಡೈತಿನಂಚಿನ ಶ್ರಮ ತ್ಯಾಗ ಮಾತ್ರ ಐಟೊಟ್ಟಿಗೆ ಮಲ್ಲ ಮನಸ್ಸಿತ್ತಿನ ಮಾತ್ರ ಎಂದು ಸಾಧ್ಯ ಈಗಿನ ಖಂಡಿತ ಏರಿದಿಲ್ಲ ಸಾಧ್ಯವನ್ನು ನಮ್ಮ ವಾ ರೀತಿ ಜಗತ್ತನ್ನು ತೂಪ ನಂಗೆ ಅಂಚಿನನೇ ಜಗತ್ತು ತಿಕ್ಕಣಂದು ಪಂಡದು ತೆರಿನಕಲು ಪಾತ್ರೆ ಬಂತರಿ ಇನ್ನು ಸ್ವಾಮೀಜಿಲ್ಲ ಅವೇ ಪಾತ್ರೆ ಪನ್ನಿ ಅಂತಿಮವಾದ ಒಂದು ಹೂವೇ ಒಂಜಿ ಮನುಷ್ಯನ ಅಂತಿಮ ಅಂಜಿನ ಸುಖ ಶಾಂತಿ ನೆಮ್ಮದಿ ಆಂಡ ಸುಖ ಶಾಂತಿ ನೆಮ್ಮದಿ ಓಲ್ ತಿಕ್ಕೊಂಡು ಬಂದಾಗ ನಮ್ಮ ಓಲೋಲೋ ನಾಡೊಂದು ಪೋಪ ಆಂಡ ಆ ಏಪ ನಮ್ಮಡ ಸ್ವಾರ್ಥ ನಮ್ಮ ಆ ಒಂಜಿ ಉಪ್ಪುಂಡ ಅಪಗ ನಂಗೆ ಆ ದೈವತ್ವಗು ಮುಟ್ಟಿಯರೆ ಆಪುಜಿ ಈಗಿನ ಏರ್ಲ ಸ್ವಾಮೀಜಿಲ್ ಪನ್ನ ಪಾತಿರ್ಲ ದೈವತ್ವಗು ಮುಟ್ಟಿಯರೆ ಆಪುಂಡು ಅನುಗ್ರಹ ಆವಡುಂದಾಂಡ ಆರ್ನ ಪ್ರೀತಿನ ನಮ್ಮ ಪಡೆಯುಡುಂದಾಂಡ ನಮ್ಮಡ ಉಡಲ್ದಿಂದಿನ ಆ ಶರಣಾಗತಿ ತತ್ವ ಪವಿತ್ರವಾಯಿನ ಮನಸ್ಸು ಅವು ನಮ್ಮಡ ಇತ್ತಂಡ ಅವು ನಂಗೆ ನಮ್ಮ ಎಡ್ಡೆಪ್ಪದ ಹಂಚಿಕೊಂಡರೆ ಸಾಧ್ಯ ಉಂಟು ಬಹುಶಃ ಒಂಜಿ ಸಾಕ್ಷಿಯ ನಂಗೆ ಈ ದೇವಾಲಯ ಮುಲ್ತ ಧರ್ಮದರ್ಶಿಲು ದೇಜಪ್ಪ ಬಾಚಕಿರಾರ್ನ ಸಂಪೂರ್ಣವಾಯಿನ ಒಂಜಿ ಶ್ರದ್ಧಾ ಭಕ್ತಿ ಶರಣಾಗತಿ ಆ ಇತ್ತನೇ ದಾವರ ಇಂಚಿನ ಒಂಜಿ ಶ್ರೇಷ್ಠವಾದ ಶ್ರದ್ಧಾ ಕೇಂದ್ರ ಮೂಲು ಉಂಡಾಯಿರ ಸಾಧ್ಯ ಆತಂಡು ಮಸ್ತ್ ಹಿರಿಯಾಕ್ಲು ನಮ್ಮ ಎದುರು ಕುಲ್ದಿರು ಅವತ್ತಂದೆ ಧರ್ಮದ ವಿಚಾರಡು ಪಲಬಕೊರ್ ನಂಚಿನ ಅಪ್ಪೆ ಮಾತೆ ನಮ್ಮ ಎದುರು ಕುಲ್ದಿರು ನೆಕ್ಕು ದುಂಬು ಇತ್ತೆ ಮಲ್ಲಿಕಾ ಮೇಡಮ್ ಅವಳು ನಿರೂಪಣೆ ಮಂತಿಲಕನೆ ಅವೇತೋ ಧಾರ್ಮಿಕ ಸಭೆಟ್ ಎದುರು ಉಂತದು ಇಂಚಿತನ ಸ್ವಾಮೀಜಿನಕ್ಲನ ಬಗೆಟ್ ಪಾತೆರೊಂದು ಇತ್ತಿನ ಎಂಕುಲು ಇನಿ ಕಾನಗ ಆ ಅಪ್ಪೆನ ಒಟ್ಟಿಗೆ ಕುಲ್ಲು ನಂಚಿನ ಯೋಗ ಭಾಗ್ಯ ಒದಗಾದು ಬತ್ತಿನ ಪಂಡ ಅವು ವಾಗ್ದೇವಿನ ಅನುಗ್ರಹ ಅಂದ್ ಯಾನೇನೊನ್ವೆ ಏತೋ ಮಾತಾನಂದಮಯಿನ ಏತೋ ಕಾರ್ಯಕ್ರಮಗ ನಿರೂಪಣೆ ಮಂತದು ಅವಳು ಕುಲ್ಲೊಂದಿತ್ತಿನ ಎಂಕ್ ಇಂಚಿತ್ತಿನ ಭಾಗ್ಯ ಅಂದ ಪನ್ನಡ ಅವು ನಿಜವಾದಲ ಅಪ್ಪೆನ ಒಂಜಿ ಆಶೀರ್ವಾದ ಅಂದ್ ಯಾನೇನೊನ್ವೆ ಮನೆ ಇರಬಹುದು ಸಮಾಜದಲ್ಲಿ ಮಹಿಳೆಯರ ಪಾತ್ರ ಅಗಾಧವಾದದ್ದು ಒಬ್ಬ ಮಹಿಳೆ ಮನೆಯಲ್ಲಿ ಕಣ್ಣೀರಿಡ್ತಾ ಇದ್ದರೆ ಆ ಮನೆ ಖುಷಿಯಿಂದ ಇರುತ್ತಾ ಸಾಧ್ಯವೇ ಇಲ್ಲ ನೆಮ್ಮದಿ ಇಲ್ಲದೆ ಇದ್ದಾಗ ಆ ಮನೆ ನಂದಗೋಕುಲವಾಗಲು ಸಾಧ್ಯವೇ ಇಲ್ಲ ಹೆಣ್ಣು ಮನೆ ಬೆಳಗೋ ದೀಪವಾಗಬೇಕೇ ಹೊರತು ಶಾಪವಾಗಬಾರದು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಯಾಕಂತೇಳಿದ್ರೆ ಮನೆಯಲ್ಲಿರುವಂತಹ ಹೆಣ್ಣು ಮಗಳು ಸದಾ ನಗುತ್ತಾ ಇದ್ದಾಗ ಆ ಮನೆ ನಂದಗೋಕುಲದಂತೆ ಕಂಗೊಳಿಸ್ತದೆ ನಾವೀಗ ಅಳ್ತಾ ಇದ್ದಾಗ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಯಾವಾಗಲೂ ಬೇಜಾರಲ್ಲಿ ಇರ್ತಾಳೆ ಅಥವಾ ಖುಷಿ ಇರೋದಿಲ್ಲ ಅಥವಾ ಏನೋ ಒಂಥರ ಸಮಸ್ಯೆಯಿಂದ ಬಳಲ್ತಾ ಇರ್ತಾಳೆ ಆಗ ಮನೆ ನೆಮ್ಮದಿ ಇರಲಿಕ್ಕೆ ಸಾಧ್ಯವಾ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಏನು ಪ್ರಯೋಜನ ಮನೆಯಲ್ಲಿರುವಂತಹ ಹೆಣ್ಣು ಮಗುವಿಗೆ ಗೌರವ ಅಥವಾ ಪ್ರೀತಿ ತೋರಿಸಿದಾಗ ಆ ಮನೆ ನಂದಗೋಕುಲವಾಗುತ್ತದೆ ಈ ಬಾಚಕೆರೆಯನ್ನು ತೋನಾಗ ಈತು ಮಲ್ಲ ಕ್ಷೇತ್ರ ಇವುಗಳು ನಿರ್ಮಾಣ ಆಪಣಂದು ನಾವು ಎಂಡ್ರನೇ ಸಾಧ್ಯ
ಇನಿ ಪರಿಪೂರ್ಣವಾತಿ ಅಂತೋನಾಗ ಎಂಕಲ ಅವೇ ಭಾವನೆ ಬರೋದುಂಟು. ಅದ್ಭುತ ಗೊತ್ತದಾಲ ವರ್ಣನೆ ಮಾಡ್ತಾರೆ. ಅದ್ಭುತವಾದ ಒಂದು ಕ್ಷೇತ್ರ ಈ ಜಾಗದ ನಿರ್ಮಾಣ ಅನ್ನೊಂದು ಬಣ್ಣಂಡ ಅವು ಖಂಡಿತ ತಪ್ಪ ಅಂದವು. ಎಂಚಿನ ಸಂಕಲ್ಪ ಶಕ್ತಿ ಬೋಡ್ನೆಕ್ಕೆ ಒಂದು ಎಲ್ಲಿಯ ಸಂಕಲ್ಪದ ಶಕ್ತಿಗಳೊಂದೇ ನಿರ್ಮಾಣ ಮಾಡ್ತಾರೆ. ಆಪುಚೆ ಒಂದು ಶಕ್ತಿ ನಿರ್ಮಾಣ ಅವಳೊಂದಾಂಡ ನಮ್ಮ ದೈಮಾತ್ಮದ ಕಥೆಗೆ ಬಂದಾಕಾನೆ ಒಂದು ಮಹಾನ್ ಶಕ್ತಿ ನಿರ್ಮಾಣ ಅವಳೊಂದಾಂಡ ಪ್ರತಿಯೊರಿನ ಕೈತಲ ಪ್ರತಿಯೊರಿನ ಮೋರೆತ್ತಲ ಶಕ್ತಿ ಬಿದ್ದೆ ಪೋಡಾಂಡಿಗೆ ವಿಷ್ಣುನ ಕೈತಲ ಪೋಂಡು ಐವಕ್ಕ ಬ್ರಹ್ಮನ ಈಶ್ವರನ ದೇವತೆಗಳನ್ನ ಪೂರ ಶಕ್ತಿ ಲಗದೆ ಪೋಣಕ ಮಹಾನ್ ಶಕ್ತಿ ನಿರ್ಮಾಣ ಅಂಚೆನೆ ದೇಜಪ್ಪೇರೆಗೆ ನನ್ನ ಪೂರ್ವಜನ್ಮದ ಮಲ್ಲ ಒಂದು ಸುಕೃತ ಇತ್ತಂಡ ಐತ ಅವರ ದೇವಸ್ಥಾನ ಮಲ್ಪುಂಡು ಪ್ರತಿಯೊಂದು ದಾದ ಮಲ್ಪುಂಡು ಪಂಡು ಈ ಕಾಲೋಡ ಎಂಚನ ಮಲ್ಪುಣ ಮಂಡ ಒಂಜಿ ದಾದ ತೋಜಿಂಡ JCB ಕೊಂಡದ್ದು ಲೆವೆಲ್ ಮಲ್ತೇರು ಸೈಟ್ ಮಲ್ತು ಮಾರಿಯರು ಮಲ್ಲು ಕೋಟ್ಯಾಧೀಶರಾಯ ಬೇಜಾರುಪೆಗೆರೆ ತನ್ನ ಜಾಗಿನ ಅಂಚ ಮಲ್ಪಡೋದು ತೋಜಾರಿಗೆ ಲೆವೆಲ್ ಮಲ್ಪುಣ ಜಾಗಡು ದೇವಸ್ಥಾನ ಕಟ್ಟಡು ತೋಜ ಇದು ಮಲ್ಲ ಒಂಜಿ ಸಂಕಲ್ಪ ಉಲ್ತು ಆರಿಗೆಂಚ ಸಂಕಲ್ಪ ಶಕ್ತಿ ಬರ್ತನ ಪಂಡ ಆರು ಆ ಕಾಲಡು ಕಟೀಲದ ದೇವೇರನ್ನ ಆ ಭಾವಚಿತ್ರ ನೀಡೆ 95 ದಿನ ಅವರ ಆರೆಗ ಆ ಸಂಕಲ್ಪ ಶಕ್ತಿ ಬೇಕು. ಬೇಜಪ್ಪೇರು ದೈವದ ಚಾಕಿರಿ ಮಾಡ್ತದೆ ಭಾರಿ ಆತ ಓಡಿಸೋಡು ಚಾಕಿರಿ ಮಾಡ್ತದೆ. ದೇವಸ್ಥಾನ ಕಟ್ಟುನಂಚಿನ ಒಂಜಿ ಇನಿತ ಪರಿಸ್ಥಿತಿ ನಮ್ಮ ಮಾತಾರಿನ ತೂಪಿನಿಂದ ಅಂಡ ದೇಜಪ್ಪೆರಡತ್ತಿನಂಚಿನ ನಿಷ್ಠೆಲ ಪ್ರಾಮಾಣಿಕತೆಲ ಪೊಕ ದೈವದ ಕೆಲಸೊಡಿತಿನ ಭಾರಿ ಒಂಜಿ ಕ್ರಮ ಅಲ್ಲ ಪತ್ತೊಂದು ಬತ್ತಿನೇ ಒಂಜಿ ನೆಟ್ಟೆ ಆರು ಈ ಮಟ್ಟಗೂ ಮಿತ್ತು ಪೋಯರ ಸಾಧ್ಯ ಅನ್ನೋದು ಎನ್ನ ನಂಬಿಕೆ. ವಿಶ್ವನಾಥ್ ಬಾಬಂತ ಬೆಟ್ಟು ಅಲ್ಲಿ ಪಾದೆ ಸೊರಕ ವೃತ್ತರು ಅಂಚನೆ ಸಂಚನ ಪೈ ಸರಪಾಡಿ ವಿಶೇಷವಾದ ಬಾಚಕೆರೆತ್ತ ಐಸಿರಿ ಪಂಪಿನ ಚಿತ್ರನ ತುಳು ಭಕ್ತಿ ಸುಗಿಪು ಈ ಪೊತ್ತು ಬಿಡುಗಡೆ ಆತಡೆ. ದೇಜಪ್ಪೆರು ಇನ್ನು ನರ್ತನ ಸೇವೆ ಮಾಡ್ಕೊಂಡಿದ್ದು ಮಂಡ ಜನಕ್ಕಲೆ ಒಂಜಿ ಆಕರ್ಷಣೆ ಅವು ಮಾತೆರೆಗ್ಲ ಆ ಶಕ್ತಿ ಬರ್ಬೋದು ಆ ಶಕ್ತಿ ನಾರು ಪಡೆಯುವಂತೆ ಏನೇ ದೇವಸ್ಥಾನ ಮಲ್ಪುನಂಚಿನ ಯೋಗ ಯಾರಿಗೆ ಬರ್ತದೆ ಆ ಯೋಗ್ಯತೆಯನ್ನು ಪಡೆಯುವಂತೆ ಒಂಜಿ ಕಾಲಡು ದೇವಸ್ಥಾನ ಪ್ರವೇಶಗೂ ನಕಾರ ಇತ್ತನಂಚಿನ ಒಂಜಿ ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಪ ಇರ್ತದೆ ಐಟೆ ಬರೀ ಪರಿಷ್ಠ ಜಾತಕಲಿಂದ ಕೆಲವು ಹಿಂದುಳಿದ ವರ್ಗದಕ್ಕೆಲ್ಲ ದೇವಸ್ಥಾನ ಪ್ರವೇಶಕ್ಕೆ
ದೇಶಪೇರು ಕಟೀಲಿಗೆ ಪೋದು ಎಂಚ ಪ್ರಾರ್ಥನೆ ಮಂತ್ರದ ಅಂಚನೆ ಪ್ರತಿ ಮಂಗಳವಾರ ಶುಕ್ರವಾರ ಕುಡ್ಲಾಡ್ದು ಡೊಂಗರ್ಕೇರಿದ ಪರಿಸ್ಥಿತಿಗಳು ನಡ್ತೊಂದು ಪೋದು ಅವಳು ಅಧ್ಯಾತ್ಮ ಸಾಧನೆ ಮಂತದ್ದು ಇಲ್ಲವೇ ಕಮಲಾದೇವಿ ಪ್ರಸಾದಾಶ್ರಯನ ಒಂದು ದಿನ ಪಟ ಕೊಡ್ದು ಇಲ್ಲೊಂದು ಆಶ್ರಮ ಅಂತದ್ದು ಕೊಲ್ಲುಲೆ ಪಂಪನ ಪಾತ್ರನ ಪಂಡು ಬೊಕ್ಕ ಮಾಣಿಲದ ಕುಗ್ರಾಮಗೆ ಬರ್ತದ ಆ ಗುಡ್ಡೆಡಿದು ಅಪ್ಪೇನು ಆ ಫೋಟೋನಿದು ಭಜನೆ ಮಂತದ್ದು ಊರಿಗೆ ಸಂಸ್ಕಾರ ಕೊರ್ಪುನಂಚಿನ ಕಾರ್ಯಕ್ರಮ ಮಲ್ಪುನಂಚಿನ ಆ ಕಾಲಸ್ಥಿತಿ ದೇಜಪೇರು ಮೂಲು ಆರಾಧನೆ ಮಂತದ್ದು ಆ ಫೋಟೋನ ಪಡೆದು ಆರಾಧನೆ ಮಂತದ್ದು ಇನ್ನು ಸ್ವಾಕ್ಷೇತ್ರ ಮಲ್ಪುನಗ ಯಾನು ಮಾಣಿಲ ಮಂತಿನಂಚಿನ ಬತ್ತಿನಂಚಿನ ವರ್ಷಲ 20 ಮಾಡಿ ಬಾಚಕೆರೆಡು ದೇಜಪೇರು ಆರಾಧನೆ ಮಂತಿನಂಚಿನ ಕಟೀಲದ ಅಪ್ಪೇನು ಕೊತ್ತೊಂದು ಬರ್ತದ ಆರಾಧನೆ ಮಂತದ್ದು ಕ್ಷೇತ್ರ ಮಲ್ಪುನ ವರ್ಷಲ 20 ವರ್ಷ ಇನ್ನೊಂದು ಅವಿನಾಭಾವ ಸಂಬಂಧ ನಮ್ಮ ಪೂರ ಯೋಗವಂತೇರು ಎಂಗ್ಲೆಗ್ಲ ಪೂರ ಮುಲ್ಪ ಬತ್ತದ ಪಾತೆರ್ನಂಚಿನ ಒಂಜಿ ಸೇವೆಡ್ ಭಾಗಿಯಾಪುನಂಚಿನ ಅವಕಾಶನ ದೇವರು ಕೊಡ್ತೇರು ಒಂದು ರಡ್ಡು ಗ್ರಾಮ ಸರಪಾಡಿ ಮಣಿನಾಲ್ಕೂರು ಮುಲ್ಪ ಬಾರಿಯಾತ್ ದೇವರನ ಕೆಲಸಲು ಆ ಒಂದುಂಡು ಸರಪಾಡಿಡ್ ಸರಬೇಶ್ವರ ದೇವರನ ಜೀರ್ಣೋದ್ಧಾರದ ಕೆಲಸ ಒಂದುಂಡು ಅಂಚನೆ ಅಗರಗಂಡಿಡು ಮಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಒಂದುಂಡು ಅಂಚನೆ ದೇಜಪೇರ್ನ ಮುಲ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಆದ ಬ್ರಹ್ಮಕಲಶಲ ಪ್ರತಿಷ್ಠೆ ಆದ ಬ್ರಹ್ಮಕಲಶಲ ನಡತೊಂದುಂಡು ಧರ್ಮ ನಿಂತಿರುವಂಥದ್ದು ಹೇಗೆ, ನಮ್ಮ ಆಚರಣೆಗಳು ಯಾವುದು ಅಂತ ಕೇಳಿದ್ರೆ, ವೇದೋಹಿ ಮೂಲಂ ಧರ್ಮಸ್ಯ, ಧರ್ಮದ ಮೂಲ ಯಾವುದು ಅಂತ ಕೇಳಿದ್ರೆ ಅದು ವೇದ ಮಂತ್ರಗಳು. ಋಗ್ಯಜ ಸಾಮಾಥರ್ವ ಅಂತ 4 ವೇದಗಳು ಅಂತ ಹೇಳ್ತೇವಲ್ಲ, ಅದು ಇಡೀ ಹಿಂದೂ ಧರ್ಮದ ಮೂಲ. ಆ ವೇದದಲ್ಲಿ ಏನಿದೆ, ಅನಿಶ್ಚಿತವಾಗಿ ಅದರಲ್ಲಿ ಬಂದದ್ದನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಬಂದಂತಹ ಪರಂಪರೆ, ಅದು ಹಿಂದುತ್ವ, ಅದು ಸನಾತನತೆ, ಅದು ಭಾರತೀಯತೆ, ಅದು ನಮ್ಮ ರಾಷ್ಟ್ರೀಯತೆ. ಯಾವ ಕಾಲಘಟ್ಟದಲ್ಲಿ ವೇದಗಳು ಸಾಮಾನ್ಯ ಜನರನ್ನು ತಲುಪುವುದಿಲ್ಲ ಅಂತ ವೇದವನ್ನ ನಮಗೆ ಸಂಗ್ರಹ ಮಾಡಿಕೊಟ್ಟಂತಹ ಸಾಕ್ಷಾತ್ ವೇದವ್ಯಾಸರಿಗೆ ಅನ್ನಿಸಿತೋ, ಅವರು ವೇದವನ್ನ ಕಥೆಯ ರೂಪದಲ್ಲಿ ಬರೆದು ಕೊಟ್ಟರು. ಅದು 18 ನಾವು ಒಟ್ಟು ಸೇರಿಸಿ 18 ಪುರಾಣಗಳು ಅಂತ ಕರೀತೇವೆ. ಅದು ಕಥೆಯ ರೂಪದಲ್ಲಿದೆ. ಅದಕ್ಕೆ 18 ಉಪಪುರಾಣವನ್ನು ಬರೆದು ಕೊಟ್ಟರು. ಆ ಪುರಾಣಗಳಾಗ್ಲಿ ಉಪಪುರಾಣಗಳಾಗ್ಲಿ ಅದು ಕೂಡ ಸಾಮಾನ್ಯ ಜನರನ್ನು ತಲುಪಲಿಲ್ಲ ಅಂತ ಅರ್ಥ ಆದಾಗ, ಹಿಂದೂ ಧರ್ಮದ ಆಕರ ಗ್ರಂಥಗಳು, ಆಧಾರ ಗ್ರಂಥಗಳು, ಜೀವಿತ ಏನು ಅಂತ ಹೇಗಿರಬೇಕು, ಐಹಿಕವಾದ ಸಾಧನೆಗೆ ಮತ್ತು ಜೀವಿತಾನಂತರದ ಆಮುಷ್ಮಿಕ ಸಾಧನೆಗೆ ಬೇಕಾದಂತಹ ಎಲ್ಲವನ್ನು ಜನತೆಗೆ ಕೊಟ್ಟಿರುವಂತಹ ಬ್ರಹ್ಮಸೂತ್ರಾದಿ ಉಪನಿಷತ್ತುಗಳು ಎಷ್ಟು ಸಾವಿರ ಇವೆ. ಇದೆಲ್ಲದರಿಂದ ನಮ್ಮ ಧರ್ಮ ಇವತ್ತು ಗುರುತಿಸಿಕೊಂಡಿದೆ. ಜಾತಿ ಮುಖ್ಯ ಅಂತಾನ ನೀತಿ ಮುಖ್ಯ ಅಂದ ಬಾಚಕಿರೆಟ್ಟು ಈತ ಮಲ್ಲ ಶಿಲಾಮಯವಾದಿತ್ತಿನಂಚತನ ಗರ್ಭಗುಡಿ ಸುತ್ತು ಪ್ರಾಕಾರ ಅಲ್ಪೊಪ್ಪುನಂಚತನ ಮಾತ ವ್ಯವಸ್ಥೆ ಅಂತೂನಾಗ ನಮಕೊಂಜಿ ಹಿರಿಯಕೊಳು ಪಂತಿನಂಚತನ ಪಾತೆರ ఆయన ಜಾತಿ ತೂವಡ ಆಯ್ಡಪ್ಪುನಂಚತನ ನೀತಿ ತೂಲ ಅಂದೆ ಇನಿ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆ ಮುಲ್ಪ ಪ್ರತಿಷ್ಠಾಪನ ಮುಖಾಂತರವಾದಿ ದೇವರಿಗೆ ಜಾತಿ ಇಜ್ಜಿ ಎಂಕಿ ನೀತಿ ಬೊಕ್ಕ ಭಕ್ತಿ ಭಾರಿ ಮುಖ್ಯ ಪಂಪನಿಂದ ತೂಪಾದ ಕುರಣೆಂಚತನ ಮಲ್ಲಕ್ಷೇತ್ರ ಅಂದಿ ತಂಡ ಬಾಚಕೆರೆತ ಪುಣ್ಯಕ್ಷೇತ್ರ ಅಂಚಿನ ನೀತಿನ ಸಾರ್ನ್ಯಾರೇರಂದು ಕೆಂಡ ಪೂಜ್ಯ ದೇಜಪ್ಪ ದಂಪತಿಗಳು ಪಣಿಯರು ಎಂಕಿ ಬಾರಿ ಸಂತೋಷ ಪಂಡು. ವಿವೇಕಾನಂದರು ಅಮೇರಿಕಾಗೆ ಹೋದ ಇವಾಗ ಸುರುತ್ತ ಸರ್ದಾರ್ ಬಣ್ಣೆ ಮಾತೆಲ್ಲ ಬಣ್ಣಿಲ್ಲ ಇಂಪಿರ ನೆಂಪು ಅನ್ಕೊಂಡೆ. ಅದು ಬಂಡೇರೆ ಅಮೇರಿಕಾದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂದು ಬಂಡೇರ ಒಂದು 7,000 ಜನ ಇತ್ತರಿಗೆ ಎದುರು. 3,000 ಗಟ್ಟಲೆ ಜನ ಇಲ್ಲ ನಮ್ಮ ಸಾಮಾನ್ಯ ಜನಕ್ಕಿಲ್ಲ ನಮ್ಮ ಅವಳು 7,000 ಜನ ಇತ್ತಿನಕ್ಕಲಿ ಅಗಲ ಅಸಾಮಾನ್ಯರು, ಹರಿಪಂಡಿತರು, ವಿದ್ವತ್ತರು ಐತೆ. ಬ್ಯಾರ್ಲಿದ್ದಾರೆ, ಕ್ರಿಸ್ತಾನಗಳಿದ್ದಾರೆ, ಪಾರ್ಸಲಿದ್ದಾರೆ, ಯಹೂದಿರಿದ್ದಾರೆ, ಜೊರಸ್ಟ್ರಿಯನ್, ಜಗತ್ತಲ್ಲಿ ಬೇತ ಮತಕ್ಕೆ ಸೇರಿನಂಚನ ಹೇಳ್ತೇನೆ. ಅಕಲ್ ಅಕ್ಕದು ಉಂಟದು ಕೈಚಾಪಲ ತಟ್ಟದು ನಲ್ತರಿಗೆ ದಾಯಿಗೆ ನಲ್ತಿರಕ್ಲಿ ಅಕಲಿಗೆ ಹೊಸ ಸಂಗತಿ. ನಮ್ಮ ದೇಶದವರಿ ಮಹಾನ್ ವ್ಯಕ್ತಿ ಪಂಡಿತ್ ಅವ ಏನು ಜನ ಬಂಡ
ಜಗತ್ತಿನ ದೇವೇರು ಒರಿಯೇ ಪುಣೆ ಆ ದೇವೇರಿನ ಮಾತ ಅಂಶಗಳು ನಮ್ಮ ಅವು ಅಮೇರಿಕ ಡಿಪ್ಪು, ಭಾರತ ಡಿಪ್ಪು, ಜಪಾನ್ ಡಿಪ್ಪು ಅಥವಾ ಆಸ್ಟ್ರೇಲಿಯಾ ಡಿಪ್ಪು ಮಾತ ಒಂದೇ ನಮ್ಮ ಇತ್ತ ನಮ್ಮ ನಡ್ಕೊಂಡು ಅಂಚಿನ ಅನಗ ಏನು ನನ್ನ ಕಾರಿಗೆ ಅಥವಾ ಮೇಕ್ ನಮ್ಮ ತಾಂಟುಂಡು ಹೇಳ್ತಾನೆ ತಾಂಟಿಗುಳ್ಳೆ ನಮಸ್ಕಾರ ದಾಗಿ ನಮಸ್ಕಾರ ಮಾಡ್ತಾರೆ ದಾಗಿಂದಿಗೆ ಎಂಡ ಆಯಡಲ ದೇವೇರಿನ ಅಂಶ ಉಂಟು ವಾ ದೇವೇರಿನ ಅಂಶ ಬಂಡ ಎನ್ನಡಿಪುನ ದೇವೇರಿನ ಅಂಶನೇ ಆಡಲಿಪುನ ಎಂಚಿನ ಈ ವಿಶಾಲವಾಗಿ ಎಂಚಿನ ದೃಷ್ಟಿಕೋನ ತೂಲೆ ನಮ್ಮ ಐಗೋಕ್ಕಿನ ದೇವೇರಿ ಮಾತಾಡಲು ಇಲ್ಲಿ ಸಹಾಯ ಮಾಧ್ಯಮ ಉಪಯೋಗಿಸಿದ ಆ ಅಪ್ಪೆಗೆ ಮಾತ್ರ ಗೊತ್ತದೆ ಪಂಡ ಬರೆದಿತ್ತ ನಕ್ಷತ್ರ ಲೆಕ್ಕದಾಲಜಿ ಅಂಚ ಅದು ಬ್ರಹ್ಮಕಲಸದ ಸಂದರ್ಭಗಳು ಒಂಜಿ ಎನುಮ ದಿನಕ್ಕೂ ತುಂಬು ಈ ಬಾಚೆಕೆರೆತ ಜಾಗರಣೆಗಳು ತೂತಾರಡ ಬಂತದೆ ಪಂಡ 3 ವರ್ಷ ಆಂಡು ದೇವೇರನ ಈ ಕೆಸರು ಕಲ್ಲು ಬಡ್ದು 2 ವರ್ಷ ಕೊರೋನಾದ ವಿಷಯಡೆ ಇರಬಹುದು ಈ ಕಾಲಡು ಆವುಡೆ ನಕ್ಷತ್ರ ದೇವೇರನ ಸಂಕಲ್ಪ ಇರ್ತದೆ ಊರ್ದಾಕಲ್ನ ಮಸ್ತ್ ಆಸೆ ಇರ್ತದೆ ಮಸ್ತ್ ಸಹಾಯ ಇರ್ತದೆ ಅಂಚಾದ ಪುನಗ ಎನ್ನುಮ ದಿನೊಟ್ಟು ನಮ್ಮ ಊರ್ದಕ್ಕಲು ಮಾತ ಸಂಘಟನೆದಕ್ಕಲು ಅವತ್ತು ವಿಶೇಷವಾದ ನಕ್ಷತ್ರ ವಿಶ್ವಹಿಂದು ಬಜರಂಗ ದಳ ತಗಲು ರಾತ್ರಿ ಬಗೆಲಿ ಈ ಜಾಗಡೆ ಬೆಂಚಿ ಒಂದು ನಮ್ಮ ದೇವಸ್ಥಾನ ಒಂದು ನಮ್ಮ ದೇವಿರು ನಮ್ಮ ಪಂಜೆ ಅದು ಈ ಜಾಗಡೆ ಮಾತ ನಮ್ಮ ಬೆನಕಾಪನ ನೆನೆತ್ತದೆ ಇನ್ನಿತ ಈ ಪುರುಳುದ ಅಚ್ಚುಕಟ್ಟಾಯ ನಕ್ಷತ್ರ ಈ ಸಾನ್ನಿಧ್ಯ ಚಿತ್ರನ ಸೇವೆಯನ್ನು ಮಾತನಾಡ್ತಾರೆ ಧರ್ಮ ಅಂತ ಪಣ್ಣಾಗ ಆ ಮನುಷ್ಯ ಜನ್ಮನ ಎಡ್ಡೆ ಮಲ್ಪೋಡು ಪಣ್ಣದು ಇದ್ದರಿಂದ ಅಂಡ ನಮ್ಮ ಬೆದ್ಬೇತ ದೇವರನ್ನ ಧ್ಯಾನ ಮಲ್ಪುವ ಪ್ರಾರ್ಥನೆ ಮಲ್ಪುವ ಒಂದು ಇಂಗ್ಲೀಷ್ ಶಬ್ದ ಬಂತಿದೆ ಅಂತ ಪಂಡ ನಮ್ಮ ಪ್ರಾರ್ಥನೆ ಪಂಡಿಗುಳ್ಳೆ ಅವು ನಮ್ಮ ದೇವರ ನಮ್ಮ ಮನಸ್ಸನ್ನು ಬದಲ್ಪಡ್ತು ನಮ್ಮನ್ನ ಮನಸ್ಸನ್ನು ಎಡ್ಡೆ ಮಲ್ಪಣ ಅಂತ ಪಡೆದು ನಮ್ಮನ್ನ ಪ್ರಾರ್ಥನೆ ಮಲ್ಪಣ ಅವು ನಮ್ಮನ್ನ ಪ್ರಾರ್ಥನೆ ದೇವರಿಗೆ ಪ್ರಾರ್ಥನೆ ಅಂಚ ಬೆದ್ಬೇತ ಜನ್ಮ ಬರ್ತನ ಮನುಷ್ಯರು ಎಡ್ಡೆ ಕೆಲಸ ಮಲ್ಪಡ ಉದ್ದೇಶ ಬೆದ್ಬೇತ ಕೆಲಸ ಕಾರ್ಯ ಮಲ್ಪೇಳಿ ಅಪ್ಪ ಆಕನ ಪೂದರ್ ಶಾಶ್ವತವಾದವರಿಪು ಇನ್ನು ಈ ಚಾವಡಿಡು ಬಾರಿ ಮಲ್ಲ ಮಟ್ಟದ ದೇಜಪ್ಪೆರೆ ಕನ್ನಡ ರಡ್ಡು ಪಣಿ ನೀರು ಬತ್ತನೆ ನಿಕ್ಲು ಮಾತ್ರ ತೂದಿಪ್ಪೆರೆ ಸಾಧ್ಯತೆ ಉಂಟು ಪೆದ್ದಿಯಪ್ಪೆನ ಎಂಚೆ ತೋಡಿ ಇಂತನಕ್ಕೆ ಸಾಕ್ಷಿ ಆದಿ ಇನ್ನೊಂದು ಎಡ್ಡೆ ಒಂದು ಸಂಭ್ರಮದೊಂದು ಕಾರ್ಯಕ್ರಮ ಅಂತಂದ್ರೆ ನನಗೆ ಸಂತೋಷ ಅಪ್ಪೇನು ಮರತನ ಇತ್ತೆ ಅಂಚೆ ಉಂಡತೆ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಒನ್ನು ದಾನವ ಮಾಡಿ ಫಲವೇನು ಒಂದು ಪಂಡಿರತ್ತೆ ದಲಂಡ ಪ್ರಯೋಜನ ಮಾಡ್ತದೆ
ವಾ ದಾನ ಮಂತ್ರನ ವಾ ಸೇವೆ ಮಂತ್ರನ ಪ್ರಯೋಜನ ಇದ್ದಿಗೆ ಅಪ್ಪೆ ಇಂಪಿನವು ಭಾರಿ ಶ್ರೇಷ್ಠವಾಯಿನವು ಹೇಗೆ ಪಂಡಿರಿ ಅಪ್ಪೆ ಇಂಪಿನ ಆ ಶಬ್ದ ಪನ್ನಡು ನನ್ನ ಸುರುಟು ಅಕಾರ ಹೊಡೆದು ಶುರು ಆಗ್ತದೆ. ಓಂಕಾರಡು ಸುರುಟು ಅಕಾರ ಉಕಾರ ಮಕಾರ ಅಂತ ಶುರು ಅಪ್ಪನೆಯ ಆ ಬಾಲೆಗೆಲ್ಲ ಅಪ್ಪೆಯಿಂದಲೇ ಪೆರೆ ಪಂಡದು ಕೊರಡು ಇಜ್ಜಿಗೆ ಮಮ್ಮಿಯಿಂದಲೇ ಪೆರೆ ಪಂಡು ಕೊರಡಾವು ಅಪ್ಪೆಯಿಂದಲೇ ಪೆರೆ ಪಂಡದು ಕೊರಡು ನಿಜ ಅವತ್ತು ಅನ್ನಾತೆಗೆ ಪಂಡ್ಕೊಂಡು ಕಂಜಿ ಓಡಾಡ ಕರೆನಗ ಅಂಬ ಅಂದಿಗೆ ಏರ್ಲ ಪಂಡು ಹೊಡ್ತಿದ್ದಾರೆ ಅಕಾರ ಅಲ್ಪಡ್ದು ಉದಿತ್ತನತ್ತ ಅಂಚ ಅಕಾರ ಉಕಾರದ ಬಗ್ಗೆ ಇಟ್ಟು ಮಕಾರದ ಬಗ್ಗೆ ಇಟ್ಕೊಂಡು ನಾವು ಓಂಕಾರದ ವಿಚಾರಗಳೇನು ಪನ್ನಡ ಹಾಕೊಂಡು ಅಪ್ಪೆ ದುರ್ಗಾ ಪರಮೇಶ್ವರಿ. ನೀರು ದಾಂತಿ ಏರ ಜೇರಡು ಕುಡುನು ಬಿತ್ತದು ಬೋಂಟೆ ದೇರದು ಕಾಡೆರ್ಲೇನು ಪತ್ತದು ಕಂಡದತ್ತದು ಬೆನ್ನಿ ಸಾಗುಡಿ ಸುರುಮಲ್ತೆರು ಕುಡು ಅರಿ ಉಂದುವೆ ಕುಡುವರಿ ಪೋದು ಕುಡರಿಯಾದ ನಮ್ಮ ತುಳುನಾಡು ಬೆನ್ನಿ ಸಾಗುಡಿ ಸಂಸ್ಕೃತದ ಒಟ್ಟೊಟ್ಟಿಗೂ ಉದಿತೊಂದು ಬತ್ತನು ಬೆನ್ನಿ ಬೆನ್ನಗ ಗೆಲ್ಪೆರ ಒಂದಿ ಮುರ್ಗೊಲೇನು ರಾಜಿ ಮಲ್ತೊಂದು ಅವೇನು ಒಂಜಿ ಶಕ್ತಿಯಾದ ಆರಾಧನೆ ಶುರು ಮಲ್ತೇರು ಒಂದುವೇ ಪ್ರಾಣಿ ಸಂಬಂಧಿ ದೈವಲೊಂದು ತುಳುನಾಡು ಆರಾಧನೆ ಪಡೆಯರೆ ಸುರಾಣ ಆಂಡಾರ ಇನಿ ಮಂತಿನ ವಿಶೇಷ ಕೆಲಸ ಬಂದಾಗ ಅಪ್ಪೆನ ಪಾದ ಪೂಜೆ ಅನೇಕ ನಮ್ಮ ಹಿರಿಯರು ಪಂಡೇರು ನಂಗೆ ಅಪ್ಪೆಮ್ಮೆ ಕಣ್ಣಿಗೆ ಕಾಣುವ ದೇವರು ಒಂದು ಇತ್ತೆ ಕಾಲ ಬದಲಾತಡು ಆಯ್ ಮಗೆ ಪರವುಡುಪ್ಪು ಆಯ್ ಪನ್ಪೆ ಏನು ಅಬ್ಬೆಬ್ಬನು ವೃದ್ಧಾಶ್ರಮಡು ಪಾಡ್ಲಿ ಹಿಂಗೋಲಿ ಏತ್ ಖರ್ಚಾಡ್ಲ ಮಲ್ಲಜಾನ್ ಕಾಸು ಕಾಡಬಿಡು ಒಕ್ಕೊಂಜಿ ನಾಣ್ಯ ಬಂಡಿರುತ್ತೆ ಪುತ್ತೂರು ತೆಂಗಲ ಮುತ್ತು ರೈಕುಲು ಸೈನೇಟ ತೂಬುಜೇರು ಸೈತಿ ಬೊಕ್ಕ ಒಂಜೊಂಜಿ ಗಂಟೆ ಭಾಷಣ ಅಲ್ಪೇರು ಅದ್ರ ಬಗ್ಗೆ ಬೊಕ್ಕಲ ಎನ್ಮ ಬಗ್ಗೆ 10 ಬಗ್ಗೆ ಸಾವುಗು ಅಗ್ನ ಬಗ್ಗೆ ಸ್ವೀಟ್ ಐದು ಬೊಕ್ಕ ರಾತ್ರಿ ಬೋಡ್ತಿ ಅಂತ ಗಂಗಸರೆಲ್ಲ ಬೋಡ್ತಿ ಅಂತ ತಿಂಡಿಲ್ಲ ಇದು ನಮ್ಮ ವಾಸ್ತವಿಕ ಸ್ಥಿತಿ ತುಳು ಸಮಾಜದ ಅಂಚಾದ ಪುನಗ ಇನ್ನು ಅಪ್ಪೆಮ್ಮನ ಜೂವಪ್ಪನಗದ್ದು ನಮ್ಗೆ ಮಾತರಿಲ್ಲ ಮಾದರಿ. ನೋಡಿದ್ರಲ್ವಾ ವೀಕ್ಷಕರೇ, ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹೇಗೆ ನಡೆಯಿತು ಅಂತ. ಆ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.